ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲು ಸುಭಾಸ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ಸ್ಪಂದನ ಪ್ರಸ್ತುತಿಯ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ, ಹಲವಾರು ವೇದಿಕೆಗಳಲ್ಲಿ ಹಲವಾರು ಮನಸ್ಸನ್ನು ಗೆದ್ದಿರುವಂತಹ ಸಂಗೀತಗಾರರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ, ಹಾಗೆಯೇ ಅವರ ಒಂದು ಮಧುರವಾದ ಕಂಠದಿಂದ ಅವರ ಒಂದು ನೆಚ್ಚಿನ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಒಬ್ಬ ಹಿರಿಯ ಅದ್ಭುತ ಗಾಯಕರಂತಾನೆ ಹೇಳ್ಬೋದು. ಹಲವಾರು ಜನರ ಮನಸ್ಸನ್ನು ಗೆದ್ದಿರೋದು ಮಾತ್ರ ಅಲ್ಲದೆ ಹಲವಾರು ಒಂದು ಚಿತ್ರನಟರ ಜೊತೆ ಕೂಡ ಹಾಡಿ ಅವರ ಮನಸ್ಸನ್ನು ಗೆದ್ದಿರುವಂತಹ ಒಂದು ಅದ್ಭುತ ಗಾಯಕರು. ಅವರೇ ನಮ್ಮ ಪ್ರೇಮ್ ಕುಮಾರ್ ಸರ್ ಅವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. कोई बात बिगड़ जाए, जब कोई मुश्किल पड़ जाए, तुम देना साथ मेरा ओ हमनवा। ओ जब कोई बात बिगड़ जाए, जब कोई मुश्किल पड़ जाए, तुम देना साथ मेरा ओ हमनवा। न कोई है न कोई था जिंदगी में तुम्हारे सिवा, तुम देना साथ मेरा ओ हमनवा। तुम देना साथ मेरा ओ हमनवा। हो चांदनी जब तक रात देता है हर कोई सा, तुम मगर अंधेरों में न छोड़ना मेरा हाथ। हो चांदनी जब तक रात देता है हर कोई सा, तुम मगर अंधेरों में न छोड़ना मेरा हाथ। जब कोई बात बिगड़ जाए, जब कोई मुश्किल पड़ जाए, तुम देना साथ मेरा ओ हमनवा। न कोई है न कोई था जिंदगी में तुम्हारे सिवा, तुम देना साथ मेरा ओ हमनवा। वफादारी की वो रस्में निभाएंगे हम
तुम कसमें, एक भी सांस जिंदगी की जब तक हो अपने बस में। वफादारी की वो रस्में निभाएंगे हम तुम कसमें, एक भी सांस जिंदगी की जब तक हो अपने बस में। जब कोई बात बिगड़ जाए, जब कोई मुश्किल पड़ जाए, तुम देना साथ मेरा ओ हमनवा। न कोई है न कोई था जिंदगी में तुम्हारे सिवा, तुम देना साथ मेरा ओ हमनवा। ಎಸ್ ಸರ್, ಈಗಷ್ಟೇ ನಾನು ಒಂದು ಸಣ್ಣ ಪರಿಚಯವನ್ನು, ನಿಮ್ಮ ಹೆಸರನ್ನು ನಾನು ವೀಕ್ಷಕರಿಗೆ ತಿಳಿಸಿದೆ. ನಿಮ್ಮ ಒಂದು ಪುಟ್ಟ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ನೀವಾಗಿ ನಿಮ್ಮ ಬಾಯಿಂದಲೇ ತಿಳಿಸಬೇಕು. ಅಂದರೆ ನೀವು ಹುಟ್ಟಿ ಬೆಳೆದಿರುವಂಥದ್ದು, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ನಡೆಯಿತು, ಹೀಗೆ ಈ ಒಂದು ಸಂಗೀತದಲ್ಲಿ ಆಸಕ್ತಿ ನಿಮಗೆ ಹೇಗೆ ಬಂತು ಅನ್ನೋದನ್ನು ಒಂದು ನಮ್ಮ ವೀಕ್ಷಕರಿಗೆ ನೀವು ನಿಮ್ಮ ಬಾಯಲ್ಲಿ ಹೇಳಬೇಕು. ಧನ್ಯವಾದಗಳು. ಎಸ್, ಆ್ಯಕ್ಚುಲಿ ನಾನು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಉತ್ತರ ಪ್ರದೇಶ್. ಓಕೆ. ನಾನು ಇಲ್ಲಿ ನನ್ನ ಕಾಲೇಜ್ ಮಾತ್ರ ನಾನು ಇಲ್ಲಿ ಮಾಡಿದ್ದು. ಇದೆಲ್ಲ 9th ಸ್ಟ್ಯಾಂಡರ್ಡ್ವರೆಗೆ ನಾನು ಉತ್ತರ ಪ್ರದೇಶಲ್ಲಿ ಕಲಿತದ್ದು. ಓಕೆ. SLC ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಮಾಡಿದ್ದು. ಓಕೆ. ಗ್ರ್ಯಾಜುಯೇಷನ್ PPCಯಲ್ಲಿ. ಓಕೆ. ತದನಂತರ ನಾನು MITಗೆ ಆ್ಯಸ್ ಅನ್ ಅಕೌಂಟೆಂಟ್ ಜಾಯ್ನ್ ಆಗಿದ್ದೆ. ಬಟ್ ನನಗೆ ಕೂತ್ಕೊಂಡು, ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ, ಕೂತ್ಕೊಂಡು ಕೆಲಸ ಮಾಡುವ ಇದು ನನ್ನ ಹತ್ರ ಪೇಷನ್ಸ್ ನನ್ನ ಹತ್ರ ಇರಲಿಲ್ಲ. ಅದಕ್ಕಾಗಿ ಮತ್ತೆ ನಾನು MIT ರಿಸೈನ್ ಮಾಡಿದ್ದೆ. ಹಾಗೂ ನಾನು ಈವೆಂಟ್ಗೆ ನನ್ನನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡೆ. ಓಕೆ. ಸಾಧಾರಣ ಹೆಚ್ಚು ಕಡಿಮೆ ಒಂದು ಆನ್ ಸ್ಟೇಜ್ ನಾನು 50 ವರ್ಷದಿಂದ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಓಕೆ. ವಯಸ್ಸು ಕೇಳಬೇಡಿ, ಮತ್ತೆ ನನಗೆ ಫಂಕ್ಷನ್ ಸಿಗ್ಲಿಕ್ಕೆ. ಅಂಡ್ ಐ ಆಮ್ ಪ್ರೌಡ್ ಟು ಸೇ ದಟ್ ಐ ಆಮ್ ಸ್ಟಿಲ್ ಅಲೈವ್ ಆನ್ ಸ್ಟೇಜ್. ಓಕೆ. ಅದೇ ನೀವು ಹೇಳಿದ್ರು ವಯಸ್ಸು ಕೇಳಬೇಡಿ ಅಂತೇಳಿ, ಸ್ವರ ಅನ್ನೋದು ಉಂಟಲ್ವಾ ಸರ್, ನೀವು ವಯಸ್ಸಿಲ್ಲ ಅಲ್ವಾ? ಅದು ನಾವು ಹೋಗ್ತೇನೆ ನಾನು. ಅದರಿಂದಲೇ ನಾನು ಈಗ ಇವತ್ತು ಕೂಡ ಲೈವ್ ಇದ್ದೇನೆ ಸ್ಟೇಜ್ನಲ್ಲಿ. ಮತ್ತೆ ಮದುವೆಯಾಗಿ 2 ಮಕ್ಕಳಿದ್ದಾರೆ, ಬ್ರಿಲಿಯಂಟ್ ಮಕ್ಕಳು, 2 ಕೂಡ ಡಾಕ್ಟರ್, ಬೋತ್ ಆರ್ ವರ್ಕಿಂಗ್ ಇನ್ ಬೆಂಗಳೂರು. ಮತ್ತೆ 2 ಮೊಮ್ಮಕ್ಕಳಿದ್ದಾರೆ. ರೀಸೆಂಟ್ಲಿ ನಾನು ಲಾಸ್ಟ್ ಮಂತ್ 20ನೇ ತಾರೀಕಿಗೆ ನನ್ನದೇ ಒಂದು ಡಿವೋಷನಲ್ ಆಲ್ಬಮ್ ಅನ್ನು ರಿಲೀಸ್ ಮಾಡಿದ್ದೆ. ಅದು ನಂದು ಫಸ್ಟ್ ಆಲ್ಬಮ್ ಆಕ್ಚುಲಿ. ಅದಕ್ಕಿಂತ ಮುಂಚೆ ನಾನು ಬೇರೆ ಎಲ್ಲ ಆಲ್ಬಮ್ ಒಟ್ಟಿಗೆ ಬೇರೆಯವರೊಟ್ಟಿಗೆ ಹಾಡಿದ್ದೇನೆ. ಇದು ಮಾತ್ರ ನನ್ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್. ಬಿಕಾಸ್ ಆಫ್ ಮೈ ಡಾಟರ್, ಅವಳಿಗೆ ನನ್ನದೇ ಒಂದು ಆಲ್ಬಮ್ ಆಗಬೇಕಿತ್ತು ಅಂತ ಅವಳಿಗೆ ಹಠ ಇತ್ತು. ಸೊ ಅದೇ ದಿವಸ ನನ್ನ ಮಗನದ್ದು ಮಗಳು, ಅವಳ ನಾಮಕರಣ, ಅವಳ ಹೆಸರಿನಲ್ಲಿ ನಾನು ಒಂದು ಆಲ್ಬಮ್ ರಿಲೀಸ್ ಮಾಡಿದ್ದು. ಆಲ್ಬಮ್ ಅಲ್ಲಿಯೇ ಫೋಟೋ ಸೋಫಿಯಾ ಅಂತೇಳಿ ಲಾಸ್ಟ್ಗೆ ನಾವು ತೋರಿಸಿ ನಮ್ಮ ವೀಕ್ಷಕರಿಗೆ. ಅದರಲ್ಲಿ ನಾನು 11 ಹಾಡು ಹಾಡಿದ್ದೇನೆ. ಅದಕ್ಕೆ ನಾನು ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಸತ್ಯ ಹೇಳ್ತೇನೆ. ಅದರಿಂದಲೇ ನನ್ನನ್ನು ಗುರುತಿಸಲ್ಪಟ್ಟದ್ದು, ನಾನು ಕೂಡ ಒಬ್ಬ ಸಿಂಗರ್ ಅಂತ. ಓ, ನಿಜವಾಗ್ಲಿ ಫಸ್ಟ್ ನೀವು ಆಲ್ಬಮ್ ಅಂತ ಹೇಳಿದ್ರಿ, ಫಸ್ಟ್ ಆಲ್ಬಮೇ ನಿಮ್ಗೆ ಇಷ್ಟು ಖುಷಿ ತಂತು, ಯಾಕಂದ್ರೆ ತುಂಬಾ ಫೇಮಸ್ ಆಯ್ತು ಅಂತ ಹೇಳಿ ಓನ್ ಆಲ್ಬಮ್ ಅಲ್ಲ ಮೇಡಮ್. ಸೊ ನಾನು ಅದಕ್ಕಾಗಿ ಅಷ್ಟು ಸಂತೋಷ ನನಗೆ ಆಗಿದೆ. ಅದರಿಂದಲೇ ನಾನು ರೆಕಗ್ನೈಸ್ ಮಾಡಿಕೊಂಡು, ಹೌದು ನಾನು ಸಹ ಒಬ್ಬ ಸಿಂಗರ್ ಆಗಿದ್ದೇನೆ ಅಂತ. ತುಂಬಾ ವರ್ಷದಿಂದ ಪರ್ಫಾರ್ಮ್ ಮಾಡಿದ್ದೇನೆ. ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ, ಮುಖೇಶ್, ಮಹೇಂದ್ರ ಕಪೂರ್, ಈವನ್ ಉದಿತ್ ನಾರಾಯಣ್, ಎಲ್ಲ ಹಾಡುಗಳನ್ನು ನಾನು ಇಮಿಟೇಟ್ ಮಾಡಿ.
ना समझ लाया गम तो ये गम ही सही। मैंने दिल से कहा ढूंढ ला ना खुशी, ना समझ लाया गम तो ये गम ही सही। मैंने दिल से कहा ढूंढ ला ना खुशी। कहाँ जानता है खलिश है ये क्या खला है, शहर भर की खुशी से ये दर्द मेरा भला है। जश्न ये रास ना आए, मजा तो बस गम में आया है। मैंने दिल से कहा ढूंढ ला ना खुशी, ना समझ लाया गम तो ये गम ही सही। कभी है इश्क का उजाला, कभी है मौत का अंधेरा। बताओ कौन भेस होगा, मैं जोगी बनूं या लुटेरा। कई चेहरे हैं इस दिल के, न जाने कौन सा मेरा। मैंने दिल से कहा ढूंढ ला ना खुशी, ना समझ लाया गम तो ये गम ही सही। हजारों ऐसे फासले थे जो तय करने चले थे, राहें मगर चल पड़ी थी और पीछे हम रह गए थे। कदम दो चार पल पाए, किए तेरे मेरे फैसले। मैंने दिल से कहा ढूंढ ला ना खुशी, ना समझ लाया गम तो ये गम ही सही। मैंने दिल से कहा ढूंढ ला ना खुशी, ना समझ लाया गम तो ये गम ही सही। ನಾನೊಂದು ಕೇಳ್ತೇನೆ ಸರ್, ಏನಂದ್ರೆ ಇವಾಗ ನಿಮ್ಗೆ ಇದೊಂದು ಸಂಗೀತದಲ್ಲಿ ಆಸಕ್ತಿ ಅಂದ್ರೆ ನಿಮ್ಮ ಫ್ಯಾಮಿಲಿಯಿಂದ ಯಾರಿಗಾದ್ರೂ ಇತ್ತ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಗಾಗಿಯೇ ಈ ಒಂದು ಆಸಕ್ತಿ ಬಂತ? ಇಲ್ಲ, ಬೇಸಿಕ್ ಯಾರಿಗಿಲ್ಲ. ನನ್ನ ತಾಯಿ ಅವರೊಂದು ಕಿಚನ್ ಸಿಂಗರ್, ಕಿಚನ್ ನಲ್ಲಿ ಅಡಿಗೆ ಮಾಡ್ತಿರುವಾಗ ಹಾಡ್ತಿದ್ರು. ಅದೇ ನನ್ಗೆ ಒಂದು ಹುರುಪು ಕೊಟ್ಟದ್ದು. ಹಾಗೆ ನಾನು ಸ್ವಲ್ಪ 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 ಹಾಡ್ತಿದ್ದೆ. ಬೇಸಿಕ್ ನಾಲೆಜ್ ಇಲ್ಲ, ಟ್ರೂಲಿ ಹೇಳ್ತಾ ಇದ್ದೇನೆ. ನಾನು 2001ನೇ ಇಸ್ವಿಯಲ್ಲಿ ಅದಕ್ಕಿಂತ ಮುಂಚೆ ಹಾಡ್ತಾ ಇದ್ದೆ. KJ ಜೇಸುದಾಸ್ ಸರ್, ನಾನು ಅವರ ಫಸ್ಟ್, ನಾನು ಆಂಕರ್ ಆಗಿ ಹುಟ್ಟಿ ಬಂದದ್ದು, ಸಿಂಗರ್ ಆದದ್ದು. ಮತ್ತೆ KJ ಜೇಸುದಾಸ್ ಸರ್ ಅವರು ಪಯ್ಯನೂರ್ನಲ್ಲಿ ಅವರದ್ದು ಒಂದು ಇದನ್ನ ನಾನು ಕಾನ್ಸರ್ಟ್ ಅನ್ನು ಇದು ಮಾಡುವಾಗ, ಆಂಕರಿಂಗ್ ಮಾಡುವಾಗ ಅವ್ರು ನಂಗೆ ಒಂದು ಟಿಪ್ ಕೊಟ್ಟಿದ್ರು. ಫಿಲ್ಮ್ ಸಾಂಗ್ ಹಾಡ್ಲಿಕ್ಕೆ ಏನೂ ಕಷ್ಟ ಇಲ್ಲ. ಒಂದು ಅವ್ರು ಒಂದೇ ಒಂದು ಟಿಪ್ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿಯೊಬ್ರು ಸಿಂಗರ್ನವರಿಗೆ. ಏನಂದ್ರೆ, ಒಂದು ಹಾಡನ್ನು
7 ಸಲ ಹಾಡಬೇಕು, ಕೇಳಬೇಕು. ನೀವು ಹಾಡಬೇಕು ಅಲ್ಲ, ಕೇಳಬೇಕು ನೀವು. ಯಾಕಂತೇಳಿ ಒಂದು ಹಾಡಲ್ಲಿ ಒಂದು ಸಂಗೀತದಲ್ಲಿ ಸರಿಗಮ ಸಪ್ತ ಸ್ವರ ಇದೆ. ಅದ ನಂತರ ನೀವು ಹಾಡ್ತಾ ಹೋಗಿ. ಮತ್ತೆ ಒಂದು ಸುಂದರವಾದ ಒಂದು ಟಿಪ್ ನಂಗೆ ಕೊಟ್ಟದವರು, ಒಂದು ಹಾಡು ಅವರದೇ ಹಾಡನ್ನು ಹಾಡಿದವರು. ಅವ್ರು ಹಾಡಿದ ಹಾಡನ್ನು ಗೋರಿದೇರ ಗಾಂವ್ ಬಡ ಪ್ಯಾರ, ಅದು ಲ್ಯಾಂಡಿಂಗ್ ನೋಟ್. ಮತ್ತೆ ಇದು ಒಂದೇ ಲೈನ್ ನಲ್ಲಿ ಬರಬೇಕು. ಅದು ಹೇಗೆ ಹೈ ಹೋಗ್ತದೆ ಅಲ್ಲೇ ಹೋಗ್ಬೇಕು, ಮಿಡ್ಲ್ ಅಲ್ಲಿ ಕಟ್ ಮಾಡಬಾರ್ದು. ಅದನ್ನ ನಾನು ಅಡಾಪ್ಟ್ ಮಾಡಿದ್ದೇನೆ. ಸರ್, ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ವಿರಾಮ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ನಮ್ಮ ಪ್ರೇಮ್ ಕುಮಾರ್ ಸರ್ ಜೊತೆ ಇನ್ನಷ್ಟು ಅವರ ಪರಿಚಯವನ್ನು ನಾನು ಮಾತನಾಡ್ತೇನೆ. ಸೊ ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನಮ್ಮ ಪ್ರೇಮ್ ಕುಮಾರ್ ಸರ್ ಅವರ ಜೊತೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನಡುಗಲ್ಲಿ ಭುವಿ ಬಿರಿಯಲಿ ನೀನೈ ಬಾಳ ಜೀವ, ಉರಿಯಲ್ಲಿ ಹಿಡಿಸಿಡಿಯಲ್ಲಿ ಏಕೈ ತಾಪ ಭಾವ, ಒಲವಿಂದ ತುಂಬಿ ಬಂದು ಮೈ ತುಂಬ ಮಿಂಚಿದೆ, ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ, ಈ ಭೀತಿಯನ್ನೇಕೆ ದೂರವೇಕೆ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಭಯವ ಬಿಡು ನೀನು, ನಿನಗಾಗಿ ಓಡೋಡಿ ಬಂದೆ, ಸುಖದ ಮಧು ನೀನು, ಬದುಕಲ್ಲಿ ತಂಗಾಳಿ ತಂದೆ, ಅಮರ ಈ ಪ್ರೇಮ ಬರಲಾರದೆಂದೆಂದು ಸಾವು, ದಹಿಸು ಈ ಮೌನ ಮನದಲ್ಲಿ ಏಕೆಂತನೋ, ಈ ಪ್ರಾಣವೇ ಹೋಗಲಿ ಈ ಲೋಕವೇ ನೂಕಲಿ ಎಂದೆಂದು ಸಂಗಾತಿ ನೀನೇ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ,
ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಯಾಕೆಂದ್ರೆ ಈಗ ಒಂದು ನೀವು ಸಂಗೀತ ತರಬೇತಿಗೆ ಹೋಗಿ ಸಂಗೀತ ಕಲ್ತ್ರ ಅಂದ್ರೆ ಶಾಸ್ತ್ರೀಯದ ಮೂಲಕ ಇಲ್ಲ, ಏನು ಕಲೀಲಿಲ್ಲ. ಬಟ್ ನೀವು ಒಂಥರ ಕೇಳಿ ಕೇಳಿ ಇಂತ ಅಂದ್ರೆ ಇಂತಹ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ ಜೊತೆ ಎಲ್ಲ ಅನುಭವಗಳನ್ನು ತೆಗೆದುಕೊಂಡೆ ನೀವು ಅದನ್ನು ಇಂಪ್ರೂವ್ ಮಾಡ್ತಾ ಹೋದ್ರಿ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಈಗಿನ ಸಿಂಗರ್ಸಿಗೆ ಅವರ ಸಂಗೀತವನ್ನು ಇಂಪ್ರೂವ್ ಮಾಡೋದಕ್ಕೆ ಯೂಟ್ಯೂಬ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಬಟ್ ನಿಮ್ಮ ಕಾಲದಲ್ಲಿ ಇದು ಇರ್ಲಿಲ್ಲ. ಅದರದೊಂದು ಅನುಭವ ಹೇಗೆ ನಿಮ್ಗೆ? ಅದು ನೋಡಿ, ನಾನೊಂದು ಸಾಧಾರಣ ನಾನು ಹೇಳಿದ ಹಾಗೆ 70ಯಲ್ಲಿ ನಾನು ಫಸ್ಟ್ ಸಾಂಗ್ ಹಾಡಿತ್ತು. ಆಗ ಏನಿರ್ಲಿಲ್ಲ. ಇಲ್ಲಿ ಒಂದು ನಾನು ಡೆಲ್ಲಿಯಿಂದ ಬಂದವ, ನನ್ನ ಹಿಂದಿ ಒಳ್ಳೆ ಉಂಟಂತ ಹೇಳಿ ಗಣೇಶ್ ಕಲಾ ಆರ್ಕೆಸ್ಟ್ರಾ ಉದ್ಯಾವರ್ ಅವ್ರು ನಾನು ಮರೆಯೋದಿಲ್ಲ. ಅದು ನಾನು KG ಜೇಸುದಾಸ್ ಕಾನ್ಸರ್ಟ್ ನಲ್ಲಿ ಕೂಡ ನಾನು ಆ ಮಾತು ಹೇಳಿದೆ. ಅದು ಅವರನ್ನು ನಾನು ಮರೆಯೋದಿಲ್ಲ. ಅವ್ರು ನಂಗೆ ಫಸ್ಟ್ ಹಿಂದಿ ಆಂಕರ್ ಆಗಿ ನನ್ನನ್ನು ಕರೆದದ್ದು ಗಣೇಶ್ ಚತುರ್ಥಿ ಹಬ್ಬದ ಇದರಲ್ಲಿ. ಅಲ್ಲಿ ನಾನು ಒಂದೇ ಒಂದು ಸಾಂಗ್ ಹಾಡಿದೆ, ಕಿಶೋರ್ ಕುಮಾರ್ ಮನ ಜನಾಬ್ನೆ ಪುಕಾರ ನಹಿ. ಆ ಹಾಡು 70s ಅಲ್ಲಿ ಹಾಡಿದ್ ನಾನು. 50 ವರ್ಷದಿಂದ ಹೆಚ್ಚು ಕಡಿಮೆ ಆ ಹಾಡನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ. ನನ್ನ ಫೇವ್ರೆಟ್ ಕಿಶೋರ್ ಕುಮಾರ್, ಏನಿದಿಲ್ಲ. ಸೊ ಅದು ಒಂದು ಹಾಡಿನಿಂದ ನಂಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು, ಖುಷಿಯಾಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ ಹೇಳಿ ಒಳ್ಳೆ ಕಮೆಂಟ್ಸ್ ಬಂದಿದೆ. ಈಗಲೂ ಕೂಡ ಮೇಡಮ್ ನಾನು ಜೀವಂತವಾಗಿ ಇರುವುದು ಬಿಕಾಸ್ ಆಫ್ ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ, ಮುಖೇಶ್ ಅಂಡ್ ಹಾಗೇನೆ ಇದು ಆರ್ಕೆಸ್ಟ್ರಾಗಳಲ್ಲೆಲ್ಲ ನೀವು ಹಲವಾರು ಸ್ಟೇಜ್ಗಳಲ್ಲಿ ಆರ್ಕೆಸ್ಟ್ರಾಗಳೆಲ್ಲ ಹಾಡಿದ್ದೀರಾ. ಒಂದು ಹೆಚ್ಚು ಕಮ್ಮಿ ಎಷ್ಟು ಒಂದು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿರ್ಬೋದು ಇಲ್ಲಿವರೆಗೆ? ನೀವು ನನ್ನ ಇದು ಲೆಕ್ಕ ಹೇಳಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ. 70s ನಿಂದ ಇವತ್ತಿನವರೆಗೆ ನಿನ್ನೆಲ್ಲ ಮೊನ್ನೆ ಸ್ಯಾಟರ್ಡೆ ನಾನು ಫಂಕ್ಷನ್ ಕೊಟ್ಟಿದ್ದೇನೆ. ಇದೇ ತಿಂಗಳಲ್ಲಿ ನಂಗೆ 6 ಫಂಕ್ಷನ್ ಕೈಯಲ್ಲಿದೆ. ಇದೇ ತಿಂಗಳು ಡಿಸೆಂಬರ್. ಇವಾಗ ಸೀಸನ್ ಅಲ್ವಾ, ಸೀಸನ್ ಅಲ್ಲಿ ನೀವೆಲ್ಲ ಬಿಸಿನೇ. ಮತ್ತೆ ನಾನು ಹೊರಗೆ ಹೋಗುದಿಲ್ಲ ಈಗ ಏಜ್ ಫ್ಯಾಕ್ಟರಿ ಇರ್ಬೋದು, ಇಲ್ಲೇ ನನ್ನ 5 ಹಾಡ್ತಾ ಇರ್ತೇನೆ. ನನ್ಗೆ ಐ ಆಮ್ ಪ್ರೌಡ್ ಟು ಸೇ ದಟ್ ನನ್ನ ಟೆನ್ಯೂರ್ ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಬಂದು ಹೋಗಿದ್ದಾರೆ. ಟಾಗೋರ್ ದಾಸ್ ಹೆಸರು ಕೇಳಿರ್ಬಹುದು, ಮೊಹಮ್ಮದ್ ರಫಿ, ಜೂನಿಯರ್ ಮೊಹಮ್ಮದ್ ರಫಿ, ಅವರಿಗೆ ಆಂಕರಿಂಗ್ ಮಾಡಿದ್ದೇನೆ. ಅವರಿಗೆ 24 hours ನಲ್ಲಿ 12 hours ಕಂಟಿನ್ಯೂ ಒಂದು ರೆಕಾರ್ಡಿಂಗ್ ನಾನು ಅವರಿಗೆ ಆಂಕರಿಂಗ್ ಮಾಡಿದ್ದೇನೆ. 44 ಹಾಡುಗಳನ್ನು ಹಾಡಿದ್ದಾರೆ 100 ತಾಸುಗಳಲ್ಲಿ. ಅದು ನಾನು ಮಾಡಿದ್ದೇನೆ. ಅದ ನಂತರ ನೀವು ಹೇಳಿದ KG ಜೇಸುದಾಸ್ಗೆ ಮಾಡಿದ್ದೇನೆ, ಆಮೀರ್ ಖಾನ್ಗೆ ನಾನು ಆಂಕರಿಂಗ್ ಮಾಡಿದ್ದೇನೆ ಇದು ಕಾಸರಗೋಡ್ನಲ್ಲಿ. ಮತ್ತೆ ರಾಜ್ಕುಮಾರ್ಗೆ, ರಾಘವೇಂದ್ರ ರಾಜ್ಕುಮಾರ್ಗೆ, ಶಿವರಾಜ್ ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ ನಾನು ಆಂಕರಿಂಗ್ ಮಾಡಿದ್ದೇನೆ. ವಿಷ್ಣುವರ್ಧನ್ ನಾನು ಆಂಕರಿಂಗ್ ಮಾಡಿದ್ದೇನೆ. ಅವರೊಟ್ಟಿಗೆ ಇದರಲ್ಲಿ ಆರ್ಕೆಸ್ಟ್ರಲ್ಲಿ ಹಾಡಿದ್ದೇನೆ. ಹೌದು, ಅದು ಫಿಲ್ಮ್ ಬಂದಿತ್ತಲ್ಲ, ಇದು ನಮ್ಮ ಮೇರಿ ಜಂಗ್, ಹಿಂದಿಯಲ್ಲಿ ಅದು ಕನ್ನಡ ವರ್ಷನ್ ಬಂದ. ಹೌದು, ಅದರಲ್ಲಿ ಒಂದು ಹಾಡು ಅವರೊಟ್ಟಿಗೆನೆ. ಅವಳು ಕನ್ನಡ ಹಾಡೋದು, ನಾನು ಕನ್ನಡ ಹಾಡಲ್ಲ, ಹಿಂದಿ ಹಾಡನ್ನು ಅವರು ನನ್ನೊಟ್ಟಿಗೆ ಹಾಡಿದ್ದಾರೆ. ಅದು ಹಾಡೊಂದು ಜಸ್ಟ್ ಒಂದು 2 ಲೈನ್ ಹೇಳ್ತೇನೆ. ಅದು जीत जाएंगे हम, जीत जाएंगे हम, तो अगर संग है. ಈ ಹಾಡನ್ನು ನಾನು ಅವರೊಟ್ಟಿಗೆ ಸ್ಟೇಜ್ ಅಲ್ಲಿ ಶೇರ್ ಮಾಡಿದ್ದೆ. ಓಕೆ, ವೆರಿ ನೈಸ್. ಓಕೆ, ಅದೇ ರೀತಿ ನೀವು ಒಂದು ಹಿಂದಿ ಸಾಂಗ್ ಅನ್ನೇ ಜಾಸ್ತಿ ಹಾಡ್ತೀರಾ, ಕನ್ನಡ ಸಾಂಗ್ಸ್ ಹಾಡ್ತೀರಾ? ಕನ್ನಡ ಹಾಡಿದ್ದೇನೆ, ಕನ್ನಡ ಹಾಡಿದ್ದೇನೆ. ನನಗೆ ಮೊದಲು ಎಂತ ಹೇಳಿದ್ರು, ಕನ್ನಡದಲ್ಲಿ ಒಂದು ಮಾತುಂಟಲ್ಲ, ಎಂತ ದಂತ ಭಗ್ನ, ಉಚ್ಚಾರ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಎಲ್ಲರ ಹತ್ರ ಪರ್ಮಿಷನ್ ತಕೊಂಡು ಒಂದು ದೊಡ್ಡ ಶೋ ಅಲ್ಲಿ, ಅದು ನೀವು ಇಡ್ತೀರಾ ತೆಗಿತೀರಾ ನಂಗೆ ಗೊತ್ತಿಲ್ಲ, ಒಂದು ದೊಡ್ಡ ಶೋ ಅಲ್ಲಿ ನಾನು ಆರಂಭಿಕವಾಗಿ ಒಂದು ಶ್ಲೋಕ ಹಾಡಿತು. ಓಕೆ, ವಕ್ರತುಂಡ, ಅದೊಂದು ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ, ವಕ್ರತುಂಡ ಮಹಾಕಾಯ. ಇದನ್ನು ಹಾಡುವಾಗ ಎಲ್ಲ ಮುಗಿಸಿ ಬಂದಿದ್ದೇನೆ, ಚಪ್ಪಾಳಿ ಕೊಟ್ಟಿದ್ದಾರೆ. ಒಬ್ಬರು ಸಿಂಗರ್ ಬಂದು ಹೇಳಿದ್ರು, ಇನ್ನು ಮುಂದೆ ಆ ಶ್ಲೋಕ ಹಾಡಬೇಡಿ ಅಂತ. ನಾನು ಕೇಳಿದೆ, ಯಾಕೆ ಕೇಳಿದೆ. ನಾನು ಹಾಡಿದ್ದು ಒಳ್ಳೆದಾಗಲಿ, ಒಳ್ಳೇದು ಕೆಟ್ಟದ್ದು ಪ್ರಶ್ನೆ ಅಲ್ಲ, ಇದು ಶ್ಲೋಕ. ಆದರೆ ಅದು
ಅದು ಮಹಾಕಾಯ, ನೀವು ಹೇಳಿದ ಮಹಾಕಾವ್ಯ. ಹಾ ಅದೇ ಸೆಂಟೆನ್ಸ್, ಬಟ್ ನೀವು ಟ್ರೈ ಮಾಡಿದೀರಾ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಆ ತಪ್ಪನ್ನು ಹಿಡ್ಕೊಂಡು ನಾನು ಇವತ್ತಿನವರೆಗೆ ನಾನು ಬೀಂಗ್ ಅ ಕ್ರಿಶ್ಚಿಯನ್ ಆದ್ರೂ ಕೂಡ ಪ್ರತಿ ಫಂಕ್ಷನ್ ಅಲ್ಲಿ ಆ ಶ್ಲೋಕ ಹಾಡ್ತೇನೆ. ಓ ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಬಟ್ ಇವಾಗ ಒಂದೆರಡು ಲೈನ್ ಹಾಡ್ಬೋದು ಅದನ್ನೇ, ವಕ್ರತುಂಡ. ಲಿರಿಕ್ಸ್ ಸರಿ ಬರುದಿಲ್ಲ. ಓಕೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಾವ್, ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಸ್ನೇಹಿತರೆ, ಈ ಹಾಡನ್ನು ನನ್ನ ಆಪ್ತ ಸ್ನೇಹಿತನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಎಲ್ಲ ಫಂಕ್ಷನ್ನಲ್ಲಿ ಕೂಡ ಅವರು ಈ ಹಾಡನ್ನು ಹಾಡಿಸ್ತಾ ಇದ್ದಾರೆ. ಅವರು ಹರೀಶ್ ಸರ್, ಇದು ನಾನು ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ, ತಮ್ಮೆಲ್ಲರಿಗೂ ಕೂಡ. सागर किनारे दिल ये पुकारे, तू जो नहीं तो मेरा कोई नहीं है. ओ सागर किनारे, सागर किनारे दिल ये पुकारे, तू जो नहीं तो मेरा कोई नहीं है. ओ सागर किनारे. जागे नज़ारे जागी हवाएं, जागे नज़ारे जागी हवाएं, जब प्यार जागा जागी फिजाएं, पल भर को दिल की दुनिया सोई नहीं है. सागर किनारे दिल ये पुकारे, तू जो नहीं तो मेरा कोई नहीं है. ओ सागर किनारे. लहरों पे नाचे किरणों की परियां, लहरों पे नाचे किरणों की परियां, मैं कोई जैसे सागर में नदिया, तू ही अकेली तो कोई नहीं है.
किनारे दिल ये पुकारे, तू जो नहीं तो मेरा कोई नहीं है, ओ सागर किनारे। ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್, ಸುಭಾಸ್ ನಗರ, ಶಂಕರ್ಪುರ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತಷ್ಟು ನಮ್ಮ ಪ್ರೇಮ್ ಕುಮಾರ್ ಸರ್ ಅವರು ಹಾಡಿರುವಂತಹ ಹಾಡುಗಳನ್ನ ಕೇಳೋಣ. कितलो अशेलो कितला भावना मका पर तू हम जल्मो ये तोलो मोगा मना पौतुका मुक्तु जो कितलो अशेलो कितला भावना मका पर तू हम जल्मो ये तोलो मोगा मना पौतुका मोगाचिया प्रोकडी बसून उघडास काढी उघडासा किती करू डोळ्यांनी दुखा हाडी मोगाचिया प्रोकडी बसून उघडास काढी उघडासा किती करू डोळ्या दुखाडी मग तुझं कितलो आशेलो कितलो भावना मका परतून हांव जल्मो येतलो मोगा मना तुका आदलो तो उगडास केल्या देवतेलें दोखा दोळ्या जल्मांत हांव 100 फावटी मोग तुजो मेळटा जाल्यार आदलो तो उगडास केल्या जल्मांत हांव 100 फावटी मोग तुजो मेळटा जाल्यार मोग तुजो कितलो आशेलो तितलो भावना म्हाका परतून हांव जल्मो येतलो
मुक्तो जो कितलो आशेलो पितलो इला भावना मका वर्तु हाव जल्मो येतोलो मोगा मोना पौतुका ಅದೇ ಸರ್, ಇವಾಗ ನೀವೊಂದು ಒಂದು ಸಿಂಗರ್ ಆಗಿ, ಒಂದು ಕಲಾವಿದರಾಗಿ, ನಿಮ್ಮ ಪ್ರಕಾರ ಒಬ್ರು ಕಲಾವಿದರಿಗೆ, ಸಿಂಗರ್ ಇರ್ಬೋದು, ಯಾವುದೇ ಕಲಾವಿದರಿರ್ಬೋದು, ಅವರಿಗೆ ಒಂದು ಅವಕಾಶ ಅನ್ನೋದು ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ತುಂಬಾ ಮುಖ್ಯ. ಅವಕಾಶ ಖಂಡಿತ ಸಿಗ್ಬೇಕು. ಒಂದು ಸಣ್ಣ ಘಟನೆ ನಾನು ನಿಮ್ಗೆ ನನ್ನ ಕಾಲದ್ದು ಹೇಳ್ತೇನೆ. ಓಕೆ. ಹಿಂದಿ ಕಂಪೋಸರ್ ಒಬ್ರು, ಅವ್ರು ಆಕ್ಚುಲಿ ಕುರುಡ. ಓಕೆ. ಅವರು ಫಸ್ಟ್ಗೆ ಇದಾಗಿ ರವೀಂದ್ರ ಜೈನ್ ಅವರ ಹೆಸರು. ಅವರು ಫಸ್ಟ್ಗೆ ಅವರು ಇದು ಚೋರ್ ಮಚಾಯ್ ಶೋರ್ ಒಂದು ಅವರಿಗೆ ಫಸ್ಟ್ ಫಿಲ್ಮ್ ಸಿಕ್ಕಿತ್ತು. ಅದ ನಂತರ ರಾಮ್ ತೇರಿ ಗಂಗಾ ಮೇಲಿ ಅದನ್ನೆಲ್ಲ ಮಾಡಿದ್ದಾರೆ ಅವರು. ಅವರು ಫಸ್ಟ್ ಸಾಂಗ್ ಅವ್ರು ಕಂಪೋಸ್ ಆದ ಕೂಡ ಸಂತೋಷದಲ್ಲಿ ಅವ್ರು ಕಿಶೋರ್ ಕುಮಾರ್ ಹತ್ರ ಹೋಗಿ ಹೇಳಿದ್ರಂತೆ, ನಾನೊಂದು ಸಾಂಗ್ ಕಂಪೋಸ್ ಮಾಡಿದ್ದೇನೆ ಚೋರ್ ಮಚಾಯ್ ಶೋರ್, ಲೇಕಿನ್ ಆಪ್ ಹ್ಯಾ ಕೌನ್? ಕಿಶೋರ್ ಕುಮಾರ್ ಕೇಳಿದ್ರು. ಅದಕ್ಕೆ मैं बहुत ही निष्कृष्ट एक संगीतकार बनना चाहता हूँ. मैं आपसे चाहता हूँ कि आप वो गाना मेरे लिए गा दें. तो डेफिनेटली वो गाना भी अच्छा था, किया है मैंने, और आप उससे भी अच्छा कर सकते हैं ಅಂತ ಹೇಳಿದ ಮಾತು ಕಿಶೋರ್ ಕುಮಾರ್ ಹೇಳಿದೆ. नो यंगस्टर्स ಅದಕ್ಕೆ उसको अगर मैंने गाया, यंगस्टर्स के सब गाते, मेरा ये क्रेडिट कम होता है. सो बखूबी आप किसी और से गवाइए. अच्छा ठीक है, मैं ये गाना दे के जा रहा हूँ, आप अगर अच्छा लगे तो बता दीजिए. ಆ ಎಕ್ಸಾಂಪಲ್ ನಾನು ಇಲ್ಲಿ ಹೇಳ್ತಾ ಇರೋದು ಯಾಕಂತ ಹೇಳಿದರೆ, ಒಂದು ವಾರ ನಂತರ ಕಿಶೋರ್ ಕುಮಾರ್ ಫೋನ್ ಮಾಡಿ ಹೇಳಿದ್ರಂತೆ, ನಾನು ಒಂದು ಸರ್ಟನ್ ಡೇಟ್ ಕೊಟ್ಟು ಇಂಥ ಡೇಟ್ಗೆ ಬಂದು ಹಾಡ್ತೇನೆ ಅಂತ. ನಿಮಗೆ ಅದು ಅವ್ರಿಗೆ ಎಷ್ಟು ಸಂತೋಷ ಅಂತ ಹೇಳಿದರೆ, ಒಂದು ಸಣ್ಣ ಮ್ಯೂಸಿಕ್ ಕಂಪೋಸರ್ ಇದು ಒಂದು ಉದಾಹರಣೆ ನಿಮ್ಗೆ ನಾನು ಹೇಳ್ತಾ ಇದ್ದೇನೆ. ಅವರು ಅದು ಇಂಟರ್ವ್ಯೂ ಹೇಳಿದ ಮಾತು, ಅವ್ರಿಗೆ ಓದ್ಲಿಕ್ಕೆ ಸಿಗ್ತದ ನಂಗೆ ಗೊತ್ತಿಲ್ಲ. ಅವರು ಆ ದಿವಸ ಬೆಳಿಗ್ಗೆ ರೆಕಾರ್ಡಿಂಗ್ ತಯಾರಾಗಿದ್ರಂತೆ. 10 ಗಂಟೆ ರೆಕಾರ್ಡಿಂಗ್ ಅಂತ ಹೇಳಿದ್ರೆ, ಅದೇ ದಿವಸ ಬೆಳಿಗ್ಗೆ 7 ಗಂಟೆಗೆ ಅವರ ತಾಯಿ ತೀರಿಯೋದಂತೆ, ರವೀಂದ್ರ ಜಯಂತ್. ಅವ್ರು ಎಂತ ಮಾಡಬೇಕು ಅಂತ ಹೇಳಿಲ್ಲ. ಅವರಿಗೆ ಅವರ ತಾಯಿಯೊಂದಿಗೆ ಇದ್ರು, ಅವ್ರ ಮನೆಗೆ ಬೀಗ ಹಾಕಿ 7 ಗಂಟೆಗೆ ಬೀಗ ಹಾಕಿ ಹೋಗಿ 10 ಗಂಟೆಗೆ ರೆಕಾರ್ಡಿಂಗ್ ಮಾಡಿ ರಾತ್ರಿ 9:30 ಗಂಟೆ ಅಷ್ಟರವರೆಗೆ ಹೆಣ ಒಳಗೆ. ಅಯ್ಯೋ, ಇದಕ್ಕಿಂತ ದೊಡ್ಡ ಒಂದು ಅಪ್ಕಮಿಂಗ್ ಸಿಂಗರ್ ಇದೆ ಎಕ್ಸಾಂಪಲ್ ನಿಮ್ಗೆ ಇದಕ್ಕಿಂತ ದೊಡ್ಡದು ಸಿಕ್ಬಹುದು. ಗ್ರೇಟ್. ಅಂಡ್ he used to be called one of the toppest music composer. ಎಸ್, ನಿಜವಾಗ್ಲೂ ನೀವು ಹೇಳ್ಬೇಕಾದ್ರೆ ಏನೋ ಒಂಥರ ನಮ್ಗೆ ದುಃಖ ಅನಿಸ್ತದೆ ಹೇಳುವಾಗ. ಖಂಡಿತವಾಗಿ. ಹಾಗಾಗಿ ಯಾರು ಕೂಡ ನಿಷ್ಕೃಷ್ಟರಲ್ಲ, ಎಲ್ಲರಿಗೂ ಆಪರ್ಚುನಿಟಿ ಕೊಡಿ. ಹುಟ್ಟಿ ಬಂದದ್ದು ಯಾರು ಸಹ ಇಲ್ಲ, ಹುಟ್ಟಿ ಬಂದು ಒಂದು ಸ್ಟಾರ್ ಆಗಿ ಬಂದದ್ದು ಯಾರೂ ಬರಲಿಲ್ಲ. ಇವನ್ ನೌಶಾದ್ ಅಲ್ಲಿ ಅರ್ಲಿಯರ್ ಮ್ಯೂಸಿಕ್ ಕಂಪೋಸರ್ ಹೇಳ್ತಾರೆ, ಯಾರು ಕೂಡ ಹುಟ್ಟಿ ಬಂದದ್ದು ಅಲ್ಲ, ಎಲ್ಲರಿಗೆ ಚಾನ್ಸ್ ಕೊಡಿ. ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ, ಏನಂತ ಹೇಳಿದ್ರೆ ಮೊಹಮ್ಮದ್ ರಫಿ. ಟೇಕ್ ದ ಎಕ್ಸಾಂಪಲ್ ಆಫ್ ಮೊಹಮ್ಮದ್ ರಫಿ. ಅವರು ಒಂದು ಹೇಮಂತ್ ಕುಮಾರ್ ಮ್ಯೂಸಿಕ್ ಕಂಪೋಸರ್ ಆಗಿನ ಕಾಲದ್ದು. ಅವರು ಹಿಸ್ ಟು ಬಿ ನೋನ್ ಆಸ್ ಗೋಲ್ಡನ್ ವಾಯ್ಸ್, ಹೇಮಂತ್ ಕುಮಾರ್. ಅವರೊಂದು ಸಾಂಗ್ ಕಂಪೋಸ್ ಮಾಡುವಾಗ ಮೊಹಮ್ಮದ್ ರಫಿ ಅಲ್ಲ, ಅದು ಹೇಮಂತ್ ಕುಮಾರ್, ಲತಾ ಮಂಗೇಶ್ಕರ್ ಕೋರಸ್ ಆ ಸಾಂಗ್ ಅನ್ನು ಹಾಡಿತ್ತು. ಆಗ ಮೊಹಮ್ಮದ್ ರಫಿ ಅಪ್ಕಮಿಂಗ್. ಅವರು ಈಗ ಮಾತಾಡುವಾಗ ಮೊಹಮ್ಮದ್ ರಫಿ ಹೇಳಿದ್ರು, ಸರ್ ನನಗೆ ಒಂದು ಕೋರಸ್ ಅಲ್ಲಿ ಒಂದು ಸಾಂಗ್ಸ್ ಕೊಡಿ ಅಂತ. ನೀನು ಸ್ಕೆಡ್ಯೂಲ್ ಹೋ ಚುಕಾ ಹೈ, ಎವ್ರಿಥಿಂಗ್ ಇಸ್ ಸೆಟ್. ಓಕೆ. 10 ಗಂಟೆ ಬೆಳಿಗ್ಗೆ ಕೇಳಿದಾರಂತೆ. ಊಟಕ್ಕೆ ಹೋಗುವಾಗ 3:30 ಗಂಟೆ ಎಲ್ಲರೂ ಅವರಲ್ಲೇ ನಿಂತಿದ್ದಾರೆ ಬಾಗಿಲಲ್ಲಿ. ಅದಕ್ಕೆ ಅವನು ಕೇಳಿದಂತೆ, ಆ ಕಡೆ ಅದಕ್ಕೆ ಅವ್ರು ಹೇಳಿದಂತೆ, ಏಕ್ ಕೋರಸ್ ಸರ್, ಏಕ್ ಕೋರಸ್ ಗಾನೆ, ಕೋರಸ್ ಏಕ್ ನೈ ಪ್ಲೀಸ್ ಮೈ ನೇ ದೇ ರಹಾ. ಮರು ದಿವಸ ಆಗುವಾಗ ಮೊಹಮ್ಮದ್ ರಫಿ ಅಲ್ಲೇ ಇದ್ರಂತೆ. ಅವ ಗಾರ್ಡ್ ಹೇಳಿದಂತೆ, ನಿನ್ನೆ ಇಲ್ಲೇ ಮಲಗಿದ್ದಾನೆ ಅವನು. ಮೊಹಮ್ಮದ್ ರಫಿ ಹೇಮಂತ್ ಕುಮಾರ್ಗೆ ತುಂಬ ಬೇಸರ ಆಯ್ತು. ಬಾ ಅಂತ ಹೇಳಿದ್ರಂತೆ. ಅವರಿಗೆ 40 ಕೋರಸ್ ಸಿಂಗರ್ಸ್ ಅದರ ಹಿಂದೆ ಒಂದು ಚಾನ್ಸ್ ಕೊಟ್ಟಂತೆ. ಅವ್ರಿಗೊಂದು ಮೈಕ್ ಕೊಟ್ಟಿದ್ರಂತೆ. ಎಲ್ಲರಿಗೆ ಆಶ್ಚರ್ಯ ಆಯ್ತಂತೆ, ಅವರಿಗೆ ಮಾತ್ರ ಮೈಕ್, ಉಳಿದವರಿಗೆ ದೊಡ್ಡ ಶೋ ಮೈಕ್. ಓಕೆ. ಕೋರಸ್ನವರಿಗೆ ಸಾಂಗ್ ಸಿಂಗಿಂಗ್ ಆಯ್ತಂತೆ. ಮೊಹಮ್ಮದ್ ರಫಿ ಭಾರಿ ಸಂತೋಷ ಅಂತೆ. ಹೆಚ್ಚು ಕಡಿಮೆ ಒಂದು 8 ವರ್ಷಗಳ ನಂತರ ಹೇಮಂತ್ ಕುಮಾರ್ ಖಾಮೋಶಿ ಚಿತ್ರದಲ್ಲಿ ಮೊಹಮ್ಮದ್ ರಫಿ ಹತ್ರ ಒಂದು ಹಾಡು ಹಾಡಿಸಿದ್ರಂತೆ. ಆ ಹಾಡು ಹಾಡಿಸುವಾಗ ರೆಕಾರ್ಡಿಂಗ್ನಲ್ಲಿ
ಅವರೆಲ್ಲ ರೆಕಾರ್ಡಿಂಗ್ ಆದ ನಂತರ ಮೊಹಮ್ಮದ್ ರಫಿ ಕರೆದು ಹೇಳಿದ್ರಂತೆ, ನಾನು ನಿನ್ನನ್ನು ಆ ದಿನ ಒಂದು ಸಾಂಗ್, ಆ ಸಾಂಗ್ ಯಾವುದು ಅಂತ ಹೇಳಿದ್ರೆ ಒಂದೇ, ಅದಕ್ಕೆ ಕೋರಸ್ಗೆ ನಿನ್ನ ಅಂತ ಕೇಳಿದೆಲ್ಲ, ನಾನು ಕೊಡ್ಲಿಲ್ಲಲ್ಲ, ಮತ್ತೆ ನಾನು ನಿನ್ಗೆ ಕೊಟ್ಟೆ ಅಲ್ಲ. ನಂಗೆ ಇವತ್ತು ಸಂತೋಷ ಆಗ್ತಾ ಇದೆ, ಯಾಕಂತ ನೀನು ನನ್ನ ಫಿಲ್ಮಿಗೆ ನನ್ನ ಕಂಪೋಸಿಷನ್ ಅಲ್ಲಿ ನೀನು ಹಾಡ್ತಾ ಇದ್ದೆ. ಆ ದಿವಸ ನೀನು ಹಾಡುವಾಗ ನಾನು ನಿನ್ನ ಮೈಕನ್ನು ಆಫ್ ಇಟ್ಟಿದ್ದೆ. ಯಾಕಂತ ಹೇಳಿದ್ರೆ ಕರೆಕ್ಟ್, ಅವ್ರಿಗೆ ಗೊತ್ತಿಲ್ಲ, ಅಪಸ್ವರ ಬರಬಾರ್ದು, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಬೇಜಾರಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವರನ್ನು ಹೇಳ್ತೇನೆ. 8-10 ವರ್ಷಗಳ ನಂತರ ಪೇಮೆಂಟ್ ಮಾಡುವಾಗ ಹೇಳಿದೆ, ಆ ದಿವಸ ನಾನು ಆಫ್ ಮಾಡಿದ್ದೆ. ಐ ಆಮ್ ಪ್ರೌಡ್ ಟು ಸೇ ದಟ್ ಇವತ್ತು ನಾನು ನಿನ್ಗೆ ಪೇಮೆಂಟ್ ಮಾಡ್ತಾ ಇದ್ದೇನೆ, ಒಳ್ಳೆ ಹಾಡುಗಾರ ಆಗ್ತೀಯ ಅಂತ. ಇದೆಲ್ಲ ಅಪ್ಕಮಿಂಗ್ ನೀವು ಹೀಗೆ ಹೇಳಿದ್ದಕ್ಕೆ ನಾನು ನಿಮ್ಗೆ ನಿಜವಾಗ್ಲು ನೀವು ಅವಕಾಶದ್ದು ನಾನು ಕ್ವಶನ್ ಕೇಳಿದಾಗ ಇಷ್ಟು ಒಳ್ಳೆ ಒಂದು ಉದಾಹರಣೆ ಮೂಲಕ ಹೇಳಿದ್ರಿ. ಇವನ್ ನನ್ಗೂ ಒಂಥರ ಅದೇನೋ ಒಂಥರ ಖುಷಿ, ನಿಜವಾಗ್ಲು ಕೈಯೆಲ್ಲ. ಸೊ ಅದೇ ರೀತಿ ವೀಕ್ಷಕರು ಕೂಡ ನೋಡ್ತಿದ್ದವ್ರಿಗೆ ತುಂಬಾನೇ ಒಳ್ಳೆ ಪಾಯಿಂಟ್ ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಯ್ತು ಸರ್ ಈ ಮಾತುಗಳನ್ನ ಕೇಳಲಿಕ್ಕೆ. ಯಾಕಂದ್ರೆ ನಿಜ ಇವಾಗ ಏನ್ ಮಾಡ್ತಾರಂದ್ರೆ ಹೆಚ್ಚಿನ ನಾನು ಸಿಂಗರ್ಸ್ ಇರ್ಬೋದು, ಕಲಾವಿದರು ಇರ್ಬೋದು ನೋಡಿದ್ದೇನೆ, ಅವಕಾಶ ಬಂದಾಗ ಅದನ್ನು ಉಪಯೋಗಿಸಿಕೊಳ್ಳೋದಿಲ್ಲ. ಅಂದ್ರೆ ಬೇಕಾ ಬೇಡವಾ ಅಂತ ಮಾಡ್ತಾರೆ. ಬಟ್ ಕೆಲವರು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಎಷ್ಟೋ ಕಲಾವಿದರಿದ್ದಾರೆ, ಪರದೆ ಹಿಂದೆ ಇರ್ತಾರೆ, ಅವರದೊಂದು ಟ್ಯಾಲೆಂಟ್ ಗೊತ್ತಾಗೋದಿಲ್ಲ. ಸೊ ಅವರಿಗೆ ಅವಕಾಶ ಯಾವಾಗ ನಮ್ಗೆ ಸಿಗ್ತದೆ ಅಂತ ಕಾಯ್ತಾ ಇರ್ತಾರೆ. ಎಸ್, ಖಂಡಿತ. ಅದೇ ನಮ್ಗೆ ಗೊತ್ತಾಗುದಿಲ್ಲ ಯಾರು ಹೇಗೆ ಆಡ್ತಾರೆ. ಅದು ಹೆಚ್ಚಾಗಿ ನಮ್ಗೆ ಏನಾಯ್ತಂದ್ರೆ ಇದು ಕೊರೋನಾ ಟೈಮ್ ಅಲ್ಲಿ ಕೆಲವೊಂದೊಂದು ಸಲ ಇದು ಸೋಷಿಯಲ್ ಮೀಡಿಯಾದೆಲ್ಲ ಲೈವ್ ಕೊಡುವಂತದ್ದೆಲ್ಲ ಜಾಸ್ತಿ ಆಯ್ತು. ಫೇಸ್ಬುಕ್ ಗಳಲ್ಲೆಲ್ಲ ಸಿಂಗರ್ಸ್ ಗಳು ಲೈವ್ ಕೊಡೋದು ಜಾಸ್ತಿ ಆಯ್ತು. ಸೊ ಅಂತವ್ರು ಎಂತ ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ಸ್ಟೇಜ್ ಫಿಯರ್ ಅಂತ ಇರ್ತದೆ ಕೆಲವರಿಗೆ. ಅವರು ಮನೆಯಲ್ಲೇ ಹಾಡುವಂತದ್ದು, ಸ್ಟೇಜ್ಗೆ ಹೋಗದೆ ಹಾಡುವಂತ ಸಿಂಗರ್ಸ್ ಗಳು ಕೂಡ ತುಂಬಾ ಜನರನ್ನು ನಮ್ಗೆ ಗೊತ್ತಿದೆ. ಇವನ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂತಹ ಸಿಂಗರ್ಸ್ ಗಳನ್ನು ಕೂಡ ನಾವು ಇಂಟರ್ವ್ಯೂ ಮಾಡಿದ್ದೇವೆ. ಅಂದ್ರೆ ಸ್ಟೇಜ್ ಅಲ್ಲಿ ಭಯ ಪಡ್ತಾರೆ ಹಾಗೆ. ಮತ್ತೆ ಅದೇ ರೀತಿ ನಿಮ್ಗೆ ಇವಾಗ ಒಂದು ಮೊದಲನೇ ವೇದಿಕೆಗೆ ಹೋದಾಗ ಪ್ರತಿಯೊಬ್ಬರಿಗೊಂದು ಭಯ ಅನ್ನೋದು ಇರುತ್ತೆ. ಅದು ಸ್ಟೇಜ್ಗೆ ಹೋಗಿ ಹೋಗಿ ಅದು ಭಯ ಕಮ್ಮಿ ಆಗೋದು. ಸೊ ನಿಮ್ಮದು ಮೊದಲನೇ ಅನುಭವ ಹೇಗಿತ್ತು ಸ್ಟೇಜಿಗೆ ಹೋದಾಗ? ಆಸ್ ಅನ್ ಆಂಕರ್, ಯಾಕಂದ್ರೆ ನನ್ನನ್ನು ಫಸ್ಟ್ ಗೆ ರಿಸೀವ್ ಮಾಡಿದ್ದೆ ಹಿಂದಿ ಆಂಕರ್ ಆಗಿ. ಮತ್ತೆ ನಂಗೆ ಅದು ತುಂಬಾ ಧೈರ್ಯ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಹಿಂದಿ ಯಾರಿಗೂ ಬರುದಿಲ್ಲ, ನಾನು ಏನು ಹೇಳುದು ಅದು ಸತ್ಯವೇ. ಹಾಗಾಗಿ ನಾನು ಏನು ಇದು ಮಾಡದೆ ಟಕ ಟಕ ಮತ್ತೆ ಮಧ್ಯದಲ್ಲಿ ಒಬ್ರು ಹೇಳಿದ್ರು, ಸ್ವಲ್ಪ ಸ್ವಲ್ಪ ಆದ್ರೆ ಕನ್ನಡದಲ್ಲಿ ಮಾತಾಡಿ ಅಂತ. ನಾನು ಹೇಳಿದೆ ಅಕ್ಷರ ಜ್ಞಾನ ಇಲ್ಲ ಕನ್ನಡ, ನಾನು ಹೇಗೆ ಮಾತಾಡುದು ಹೇಳಿದೆ, ಸ್ವಲ್ಪ ಆದ್ರೆ ಮಾಡಿ. ಒಂದು ಹಾಡಿತ್ತು, ವಿಷ್ಣುವರ್ಧನ್ ಹಾಡಿತ್ತು. ಆ ಹಾಡು ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ಆ ಹಾಡಿತ್ತು. ಅದು ನಾನು ಆನ್ಲೈನ್ ಹೇಳ್ಬೇಕಂತಾದ್ರೆ ನಾನು ಹೇಳಿದ್ರು, ಈಗ ತಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀಯುತ ಪುರುಷೋತ್ತಮ್ ಕೋಡಿಗಲ್, ಹಾಡು ನುಪ್ಪು ಪತನ್ ಬರೋದಿಲ್ಲ, ನೀವು ಹಾಗೆ ಹೇಳಿದ್ರೆ ನುಪ್ಪು ಇಟ್ಕೊಂಡು ಬರ್ತಿದ್ದಾರೆ ಅಂತ. ಅದಕ್ಕೆ ಬ್ಯಾಕ್ ಗ್ರೌಂಡ್ ಅವ್ರು ನುಪ್ಪತ್ತು ಮಾರೆ ಅನ್ನ ಅನ್ನ ಅಂತ ಹೇಳಿದ್ರು. ಅದು ಆಸ್ ಅ ಸಿಂಗರ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೇನೆ. ಆಸ್ ಅ ಸಿಂಗರ್ ನಾನು ಫಸ್ಟ್ಗೆ ಹಾಡುವಾಗ ದೊಡ್ಡ ಕ್ರೌಡ್, ಅದಕ್ಕೆ ನಾನು ಒಂದು ಸಾಂಗ್ ಹಾಡಿದೆ. ಅದೀಗ ಜೋಕಾಗಿ ಬಿಟ್ಟಿದೆ. ಆಗ ಆಕ್ಚುಲಿ ಜೋಕಾಗಿ ಹೇಳಿದ್ರೆ ನನ್ನೊಟ್ಟಿಗೆ ಅದು ಘಟನೆ ನಡೆದಿದೆ ಅಂತ ಹೇಳಿ ಆ ಹಾಡನ್ನ ಹಾಡಿದೆ. ಎಲ್ಲರೂ ಬೊಬ್ಬೆ ಹೊಡೆದ್ರು, ಒನ್ಸ್ ಮೋರ್ ಒನ್ಸ್ ಮೋರ್. ನನ್ಗೆ ನಿಜವಾಗಿ ಭಯ ಇತ್ತು, ನಾನ್ ಸರಿ ಹಾಡ್ಲಿಲ್ಲ. ಆದ್ರೆ ಕೂಡ ಒನ್ಸ್ ಮೋರ್ ಪುನೊಂದ್ಸಲ ಹಾಡಿದೆ. 2, 3, 4, 5 ಸಲ ಹಾಡಿಸಿದ್ರು. ಒನ್ಸ್ ಮೋರ್ ಒಂದೊಂದು ಸ್ಯಾಂಡ ಪಲ್ಲೆ ಮಾರಿ, ಒಂದು ಸ್ಯಾಂಡ ಪಲ್ಲೆ ಅಂತ ಹೇಳಿದ್ರು. ಹಾಡ್ತಾ ಇದ್ದೆ. ಕೊನೆಗೆ ನಾನು ಹೇಳಿದ್, ನೋಡಿ ಸ್ವಾಮಿ, ನಾವು ನನ್ಗೆ ಇನ್ನು ಹಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ಹಾಡನ್ನು ನೀವು ರಿಪೀಟ್ ಮಾಡ್ತಿದ್ದೆ, 5 ಸಲ ಹಾಡ್ತಿದ್ದೀರಿ, ಕಾರಣ ಏನಂತ ಹೇಳಿದ್ರಿ. ಒನ್ಸ್ ಮೋರ್ ಅಂದ್ರೆ ಅರ್ಥ ಏನು ಅಂತ, ನೀನು ಯಾವವರೆಗೆ ಹಾಡನ್ನು ಸರಿಯಾಗಿ ಹಾಡೋದಿಲ್ಲ ಅಷ್ಟವರೆಗೆ ನಾವು ಒನ್ಸ್ ಮೋರ್ ಕೊಡ್ತೇವೆ. ದಟ್ ಇಸ್ ಅ ಬೆಟರ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾವ್ ಆನ್ ಸ್ಟೇಜ್. ಅದರಲ್ಲಿ ಅಂದ್ರೆ ಮೀನಿಂಗ್ಸ್ ರಾಂಗ್ ಇತ್ತು, ಕನ್ನಡ ಅಲ್ಲ ಹಿಂದಿ ಇದು ಅಪಸ್ವರ ಬರ್ತಿತ್ತು, ಸರಿಯಾಗಿ ಹಾಡ್ಲಿಲ್ಲ. ಒಬ್ಬ ಇದು ಪರ್ಯಾಯದಲ್ಲಿ ಆದದ್ದು ನಮ್ಮ ಕೃಷ್ಣಮೂರ್ತಿ ಸರ್ ಅವರದ್ದು. ಒನ್ಸ್ ಮೋರ್ ನಾನು ಪ್ರೌಡ್ ಅಲ್ಲ, ಹಾಡ್ತಾ ಹೋದ್. ಎಷ್ಟರವರೆಗೆ ನೀವು ಸರಿಯಾಗಿ ಹಾಡುದಿಲ್ಲವೋ ಅಲ್ಲಿವರೆಗೆ ಒನ್ಸ್ ಮೋರ್ ಕೊಡ್ತಾ ಇದ್ದೆ. ನೀವ್ ಅಂದ್ಕೊಂಡ್ರಿ ಒನ್ಸ್ ಮೋರ್ ಅಂದ್ರೆ ನಾನು ಹಾಡೋದು ಒಳ್ಳೆ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ನನ್ನದು ಒಳ್ಳೆ ಕ್ವಾಲಿಟಿ ಮೇಡಮ್ ಅಂತ ಗೊತ್ತುಂಟ, ನಾನು ಅದನ್ನ ಚಾಲೆಂಜ್ ಆಗಿ ತಗೊಳ್ತೇನೆ. ಅದ ನಂತರ ನಾನು ಸಿಂಗರ್ ಆದೆ. ಅದೇ ನಾನು ಹೇಳಿಕ್ ಹೋದೆ, ಇವಾಗ ಬೇರೆ ಸ್ಟೇಜ್ ಅಲ್ಲಿ ನಿಮ್ಗೆ ಒನ್ಸ್ ಮೋರ್ ಬರುವಾಗ ನಿಮ್ಗೆ ಏನ್ ಅನಿಸಿತ್ತು? ಅಲ್ಲ, ಇದು ಹೀಗೆ ಆಗಿತ್ತಲ್ವಾ, ಸೊ ಇದು ಏನಾದ್ರೂ ಉಲ್ಟಾ ಹೊಡಿತಾ ಅಂತ ಏನಾದ್ರು? ಹಾಗಾಗಿ ನಾನು ಜಾಗ್ರತೆಯಲ್ಲಿ ಹಾಡುದು. ಈವನ್ ಆಂಕರಿಂಗ್ ಮಾಡುವಾಗ
ಗೊತ್ತಾ, ಅದ ನಂತರ ನಾನು ಉಪ್ಪು ಹೇಳಲಿಲ್ಲ, ಅನ್ನನೇ ಹೇಳ್ತಾ ಇದ್ದೆ. ಅದು ಯಾವತ್ತಿಗ ಇದು ವಿಷಯ ಅಂತಲ್ಲ, ಯಾವದಾದ್ರೂ ನಾವು ತಪ್ಪಾದಾಗ ನೆಕ್ಸ್ಟ್ ಟೈಮ್ ಅದು ನಾವು ನೆನ್ಪಿಟ್ಕೊಂಡು ಸರಿ ಮಾಡ್ಕೊಳ್ತೇವೆ. ತಪ್ಪಾಯ್ತು ಅಂತ ನಾವು ಬೇಜಾರ್ ಮಾಡ್ಕೊಂಡು ಅಲ್ಲೇ ಸ್ಟಾಪ್ ಮಾಡಿದ್ರೆ ಅದು ಏನಿಲ್ಲ. ಇವಾಗ ನೀವು ನೋಡಿ ಸ್ಟೇಜ್ಗೆ ಹೋದ್ರೆ ನಿಮ್ಗೆ ಅಷ್ಟೆಲ್ಲ ಹೇಳಿದ್ರು, ನೀವು ಒನ್ಸ್ ಮೋರ್ ಸರಿ ಆಡಬೇಕು. ಅದೇ ಯಾರಾದ್ರೂ ಅಯ್ಯೋ ನಮ್ಗೆ ಹೀಗೆ ಹೇಳಿದ್ರಲ್ಲ ಇಡೀ ಜನರಲ್ಲ ಮುಂದೆ ಅಂತ ಹೇಳಿ ಅವ್ರಿಗೊಂಥರ ಬೇಜಾರಲ್ಲಿ ಅದು ಹಾಡುದೇ ಬಿಟ್ಟಿದ್ರೆ ನೀವೀಗ ಇಷ್ಟು ದೊಡ್ಡ ಸಿಂಗರ್ ಈ ನಿಮ್ಮ ಪ್ಲಾಟ್ಫಾರ್ಮ್ ನಂಗೆ ಅದು ನೀವು ಚಾಲೆಂಜ್ ಆಗಿ ತಗೊಂಡಿರೋದಲ್ವಾ. ಎಸ್ ಸರ್, ಈಗ ನೀವು ಕಂಡಂತಹ ಸಂಗೀತ ಕ್ಷೇತ್ರ, ಅದೇ ರೀತಿ ಈಗಿನ ಒಂದು ಜನರೇಷನ್ ಸಂಗೀತ ಕ್ಷೇತ್ರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹೇಗೆ? ಮೇಡಮ್, ನಾನು ಖಂಡಿತವಾಗಿ ಅದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಾಧಾರಣ ಒಂದು 25-30 ವರ್ಷಗಳ ಹಿಂದೆ ಒಳ್ಳೆ ಒಳ್ಳೆ ಆರ್ಕೆಸ್ಟ್ರಾ, ಲಿಮಿಟೆಡ್ ಆರ್ಕೆಸ್ಟ್ರಾ ಗ್ರೂಪ್ ಇತ್ತು. ಆಗ ನಮಗೆ ಸಿಂಗಿಂಗ್ ಆಗಲಿ, ಬ್ಯಾಕ್ಗ್ರೌಂಡ್ ಆಗಲಿ, ಲೈವ್ ಪ್ಲೇ ಮಾಡುವಂಥದ್ದು, ಸಣ್ಣ ಫಂಕ್ಷನ್ ಆದರೂ ಕೂಡ ಅದಕ್ಕೆ ಹೆಚ್ಚು ಕಡಿಮೆ 1 ತಿಂಗಳಿಂದ ನಾವು ಪ್ರಾಕ್ಟೀಸ್ ಮಾಡಿ ಅದೇ ಹಾಡುಗಳನ್ನು ನಾವು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದದ್ದು. ಈಗ ನೀವು ಹೇಳಿದ ಹಾಗೆ ಮೀಡಿಯಾ ಮತ್ತು ಬೇಕಾದಷ್ಟು ಯೂಟ್ಯೂಬ್, ಬೇಕಾದಷ್ಟು ಇದು ಇದೆ. ನೀವು ಸಿಂಗರ್ಸ್ನವರಿಗೆ ಹೇಗೆ ಹಾಡಿದ್ರು ಸಹ ಅವರನ್ನು ಬ್ರಷಪ್ ಮಾಡಿ ಒಳ್ಳೆ ಇದರಲ್ಲಿ ಅದನ್ನು ಪ್ರೆಸೆಂಟ್ ಮಾಡುವ ಇದು ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ನನ್ನ ಪಾಯಿಂಟ್ ಅಂತ ಏನಂತ ಹೇಳಿದರೆ, ನಾನೊಂದು ಸಿಂಪಲ್ ಉದಾಹರಣೆ ಕೊಟ್ಟು ಮುಗಿಸ್ತೇನೆ. ಹಿಂದಿನ ಕಾಲದಲ್ಲಿ ಒಂದು ಸಾಂಗ್, ಯಾವುದೇ ಒಂದು ಸಾಂಗ್, ಓಕೆ, ಮೊಹಮ್ಮದ್ ರಫಿ ಹಾಡಿದ ಓ ದುನಿಯಾ ಕೆ ರಖವಾಲೆ 6 ತಿಂಗಳು ತಗೊಂಡಿದೆ ಒಂದು ಸಾಂಗ್. ಒಬ್ಬ, ನಾನು ಹೆಸರು ಹೇಳಲಿಕ್ಕೆ ಬಯಸುದಿಲ್ಲ, ಯಾಕಂತ ಹೇಳಿದ್ರೆ ಈಗ ಲೀಡಿಂಗ್ ಸಿಂಗರ್ ಆಗಿದ್ದಾರೆ ಅವರು. ಒಂದು ದಿವಸದಲ್ಲಿ 24 hours ಅಲ್ಲಿ 22 ಸಾಂಗ್ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಅದು ಇದಕ್ಕಾಗಿ. ಆದರೆ ಈಗಿನ ಆರ್ಕೆಸ್ಟ್ರಾದಲ್ಲಿ ಒಂದು ಸಣ್ಣ ಹೇಳಲಿಕ್ಕೆ ಮುಗಿಸ್ತೇನೆ ನಾನು. ಏನಂತ ಹೇಳಿದರೆ, ಮುಂಚಿನ ಇದರಲ್ಲಿ ನಾವು ವರ್ಡ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಲ್ಯಾಂಡಿಂಗ್ ನೋಟ್ ಆಗಲಿ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇನೆ. ಈಗಿನ ಕಾಲದಲ್ಲಿ ಲಿರಿಕ್ಸ್, ಸ್ಪೆಷಲಿ ಹಿಂದಿ ಲಿರಿಕ್ಸ್ ಯಾವುದೂ ಇಲ್ಲ, ಹಾಡ್ತಾರೆ. ಅದನ್ನು ಹಾಡ್ತಾರೆ. ಸಣ್ಣ ಒಂದು ವರ್ಡ್ ಕೊಡ್ತೇನೆ ನಾನು ನಿಮಗೆ. ಯೇ ಜೋ ಖಬರ್ ಹೈ ಅನ್ನೋದನ್ನು ಅವ್ರು ಯೇ ಜೋ ಖಬರ್ ಹೈ ಅಂತ ಹೇಳುದಿಲ್ಲ, ಯೇ ಜೋ ಖಬರ್ ಹೈ. ಖಬರ್ ಅಂದ್ರೆ ನ್ಯೂಸ್, ಖಬರ್ ಅಂದ್ರೆ ಫ್ಯೂನರಲ್. ಓಕೆ, ಪ್ರತಿಯದಲ್ಲಿ ಖಬರ್ 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 ಖಾ ಎಂಬ ಉಚ್ಚಾರ ಬರುವುದೇ ಇಲ್ಲ. ಅದು ನನ್ನ ಒಂದು ಅಪ್ಕಮಿಂಗ್ ಸಿಂಗರ್ಸ್ನವರಿಗೆ ಆ ಲಿರಿಕ್ಸ್ ಏನಿದೆ ಅದನ್ನು ಬರೆದು ಸರಿಯಾಗಿ ನೋಡಿ ಅದಕ್ಕೆ ಬೇಕಾದರೆ ಏನಾದರೂ ಇವತ್ತಿನವರೆಗೆ ಸಹ, ಮೊನ್ನೆವರೆಗೆ ಸಹ ಲತಾ ಮಂಗೇಶ್ಕರ್ ಅವರು ಶೀಟ್ ಇಟ್ಟು ಹಾಡ್ಕೊಂಡಿದ್ರು. ಯಾಕಂದರೆ ಅವರಿಗೆ ಎಲ್ಲಿ ಡಾಟ್ ಬೇಕು, ಎಲ್ಲಿ ನಿಲ್ಲಬೇಕು, ಅದು ದ್ಯಾಟ್ ಇಸ್ ದ ಇಂಪಾರ್ಟೆಂಟ್, ದ್ಯಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈಗಿನ ಮಲ್ಟಿ ಟ್ಯಾಲೆಂಟೆಡ್, ಈಗಿನ ಎಲ್ಲರೂ ಸಹ ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇದ್ದಾರೆ. ದೇ ಆರ್ ಬ್ಲೆಸ್ಡ್. ನನಗೆ ತುಂಬ ಸಂತೋಷ. ನಿನ್ನನ್ನು ಬಿಟ್ಟು ಬಾಳಲಾರೆನು, ಹತ್ತಿರವಿರು ಓ ದೇವರೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ 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 Hallelujah, hallelujah. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹತ್ತಿರವಿರು ಓ ದೇವರೇ, ನಿನ್ನನ್ನು ಬಿಟ್ಟು ಬಾಳಲಾರೆನು.
ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ಹತ್ತಿರವಿರು ಓ ದೇವರೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ದೇವರೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಈ ಸಂದರ್ಭಕ್ಕಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸ್ಪಂದನ ಟಿವಿ ಅವರಿಗೆ. ಅವರು ಕೂಡ ನಮ್ಮ ಈ ಪರಿಸರದಲ್ಲಿ ಉತ್ತಮೋತ್ತಮ ಹೆಸರನ್ನು ಗಳಿಸಲಿ, ಎಲ್ಲರನ್ನೂ ಕೂಡ ಪ್ರಭಾವಿತ ಮಾಡಲಿ. ತಮ್ಮ ಸ್ಪಂದನ ಟಿವಿದ ಮುಖಾಂತರ ಒಳ್ಳೆಯ ಚಾನಲ್ ಸ್ನೇಹಿತರೆ, ಖಂಡಿತವಾಗಿ ಅವರಿಗೆ ನಾನು ಅನಂತ ಧನ್ಯವಾದಗಳು. ಎಸ್ ಸರ್, ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಇವತ್ತಿನ ದಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ನಾವು ಒಬ್ಬರು ಅದ್ಭುತ ಗಾಯಕರು, ಅವರು ಅಂದರೆ ಪ್ರೇಮ್ ಕುಮಾರ್ ಸರ್ ಅವರ ಪರಿಚಯವನ್ನು ನಿಮಗೆ ನಾವು ಹೇಳಿದ್ವಿ. ಹಾಗೆಯೇ ಅವರ ಒಂದು ಅದ್ಭುತವಾದ ಕಂಠದಿಂದ ನೀವು ಅವರ ಹಾಡುಗಳನ್ನು ಕೂಡ ಕೇಳಿದ್ವಿ. ತುಂಬಾ ಒಳ್ಳೆ ರೀತಿಯಾಗಿ ಹಾಡಿದ್ರು, ನಿಮಗೂ ಕೂಡ ಖುಷಿಯಾಗಿದೆ. ಯಾಕೆಂದರೆ ಎಲ್ಲರೂ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗೇನೆ ಒಬ್ಬರು ಅದ್ಭುತ ಗಾಯಕರನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಪರಿಚಯಿಸ್ತೇವೆ. ಇದು ನೋಡ್ತಾ ಇರಿ ನಿರಂತರ ಸುದ್ದಿಗಾಗಿ ಸ್ಪಂದನ ವಾಹಿನಿ. ನನ್ನ ಪ್ರೀತಿಯ